ಮಹಾಶಿವರಾತ್ರಿಯ ಪ್ರಯುಕ್ತ ಮೇರಿಹಿಲ್ ಗುರುನಗರದ ಓಂ ಶ್ರೀ ಮಠದಲ್ಲಿ ಪಂಚಾಕ್ಷರಿ ಲಕ್ಷಾರ್ಚನೆ ಯಜ್ಞ ಪೂರ್ಣಾಹುತಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಬಳಿಕ ಮಾತನಾಡಿದ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು, ಲೋಕ ಕಲ್ಯಾಣಾರ್ಥವಾಗಿ ಪಂಚಾಕ್ಷರಿ ಲಕ್ಷಾರ್ಚನೆ ಯಜ್ಞ ನಡೆದಿದೆ. ಇದರ ಫಲ ಸನಾತನ ಧರ್ಮ ಮತ್ತು ಅದರ ರಕ್ಷಣೆಗೆ ಕಟಿಬದ್ಧವಾಗಿರುವ ಸರ್ವ ಸನಾತನಿಗಳಿಗೂ ಸಿಗುವಂತಾಗಲಿ ಎಂದರು. ನಮ್ಮಲ್ಲಿ 4 ವೇದಗಳಿದ್ದಾವೆ. ಯಾವ್ಯಾವು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇನ್ನೂ ಒಂದು ವೇದ ಅದು ಗೌಪ್ಯ. ಇವತ್ತು ಈ ಮೊದಲೆಲ್ಲ 4 ವೇದಗಳನ್ನ ಓದ್ಬೇಕಾಗಿತ್ತು. ಓದ್ತಿದ್ರು ಕೂಡ ಅವರಿಗೆ ಚತುರ್ವೇದಿ ಅಂತಿದ್ರು. ನಮಗೆ 4 ಓದಕ್ಕಾಗಲಿಲ್ಲ, 3 ಓದ್ತಿ ಅಂತ 3 ವೇದವನ್ನ ಓದಕ್ ಶುರು ಮಾಡಿದ್ರು. ಈಗೂ ಅವರಷ್ಟು ಬಹಳಷ್ಟು ಜನ ಅವರ ಮನೆ ಹೆಸರು ತ್ರಿವೇದಿ ಅಂತಾನೆ ಇದೆ. 2 ವೇದ ಓದ್ರಿ, ದ್ವಿವೇದಿ ಅಂತೂ ಕೂಡ ಸರ್ವೈವ್ ಆಗಿದೆ. 1 ವೇದ ಆದ್ರೂ ಓದು. ಇವು ಯಾವುದು ಆಗಲಿಲ್ಲ ಅಂತಂದ್ರೆ ನಮಗೆಲ್ಲರಿಗೂ ಹೇಳೋದೇನಂದ್ರೆ, ಶ್ರೀರುದ್ರ ಪಾರಾಯಣವನ್ನ ಮಾಡಿದ್ರೆ ಸಾಕು, 4 ವೇದಗಳನ್ನೇ ಓದಿದಷ್ಟು. ಮಹಾಮಂಡಲೇಶ್ವರ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಮಾತನಾಡಿ, ಮಹಾಶಿವರಾತ್ರಿ ಪ್ರಯುಕ್ತ 9 ದಿನಗಳ ಕಾಲ ಮಠದಲ್ಲಿ ಯಜ್ಞ ನಡೆದು ಇಂದು ಪೂರ್ಣಾಹುತಿ ನಡೆದಿದೆ. ಇದರಿಂದ ಲೋಕಕ್ಕೆ ಒಳಿತಾಗಲಿ, ಭಕ್ತರ ಇಷ್ಟಾರ್ಥ ಸಿದ್ಧಿಸಲಿ ಎಂದರು. ಎಂದ ಆಗುದಿಲ್ಲ ಅಂತ ಹೇಳಬೇಕೆಂದ ನಾವು ಇಲ್ಲಿ 41 ದಿವಸ ನಿರಂತರವಾಗಿ ಲಲಿತಾ ಸಹಸ್ರನಾಮ 3 ಕಾಲದಲ್ಲಿ ಮಹಾಯಜ್ಞವನ್ನು ಮಾಡಿದ್ದಾರೆ. 9 ದಿನಗಳು ಈಶ್ವರ ಇದಂಪ್ರದವಾಗಿ ಸೌಂದರ್ಯಗಿರಿ ಮಹಾಯಾಗವನ್ನು ಅಮ್ಮ ಮಾಡಿದ್ದಾರೆ. 50 ಲಕ್ಷ ಪಂಚಾಕ್ಷರಿ ಜಪವನ್ನು ಮಾಡಿಕೊಂಡು 5 ಲಕ್ಷ ಪಂಚಾಕ್ಷರಿ ಜಪ ಹೋಮವನ್ನು ಅಮ್ಮ ಇವತ್ತು ಸಮರ್ಪಿಸಿ. ಆಗ ನಾರಿ ಶಕ್ತಿಗಳಿಗೆ ಇದೊಂದು ಪ್ರಚೋದನೆ ಆಗಬೇಕು. ಲಿಂಗ ವರ್ಣ ಭೇದ ಇಲ್ಲದೆ ಎಲ್ಲರಿಗೆ ಪೂಜೆಗಳನ್ನು ಹವನಗಳನ್ನು ಮಾಡಬಹುದಂದ ಒಂದು ಅದಕ್ಕೆ ಬೇಕಾದ ಗೌರವವನ್ನು ಕೊಡೋ ರೀತಿಯಲ್ಲಿ ನಾವು ಮಂಗಳೂರು ಹಂಸೆ ಮಠ ಹೋಗ್ತಾ ಇದ್ದೇವೆ. ಆಗ ಅಮ್ಮನಿಗೆ ಎಲ್ಲ ಸ್ವಾಮೀಜಿಗಳಿಂದ ಒಂದು ಗೌರವಾರ್ಪಣಾದ ರೀತಿಯಲ್ಲಿ ಒಂದು ಫಲಕವನ್ನು ಕೊಡಲಿಕ್ಕೆ ನಮ್ಮ ಅಖಿಲ ಭಾರತೀಯ ಸಂತ ಸಮಿತಿಯ ಕೋಶಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಸಂಘಟನಾ ಕಾರ್ಯದರ್ಶಿ ಹಾಗೂ ಕಾರ್ಯದರ್ಶಿ ಅವರಿದ್ದಾರೆ. ಈ ವೇಳೆ 9 ದಿನಗಳ ಕಾಲ ಯಜ್ಞ ನಡೆಸಿದ ಮಾತಾ ಶ್ರೀ ಓಂ ಶ್ರೀ ಶಿವಜ್ಞಾನಮಯಿ ಸರಸ್ವತಿ ಹಾಗೂ ಮಹಾಮಂಡಲೇಶ್ವರ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಅವರನ್ನು ಪುಷ್ಪವೃಷ್ಟಿಗೈದು ಸನ್ಮಾನಿಸಲಾಯಿತು. ಅಖಿಲ ಭಾರತ ಸಂತ ಸಮಿತಿಯ ಕೋಶಾಧಿಕಾರಿ ಮಹಾಬಲೇಶ್ವರ ಸರಸ್ವತಿ ಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ನಾಥ್ ಜಿ ಕೊಡಗು, ಸಂಘಟನಾ ಕಾರ್ಯದರ್ಶಿ ನಿಶ್ಚಲ ನಿರಂಜನ ದೇಸಿ ಕೇಂದ್ರ ಸ್ವಾಮೀಜಿ, ಕವಿ ಗುರುರಾಜ್ ಗುರೂಜಿ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.